ಬರದಿಂದ ಸಾಗ್ತಾ ಇರುವ 169 ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಕೋಟಿ ಅನುದಾನ ಮುಗಿಸುವ ಬರದಲ್ಲಿ ಸಾಧಕ ಬಾಧಕ ಮರೆತ ಅಧಿಕಾರಿ ರಾಜಕಾರಣಿಗಳು ಕಾಮಗಾರಿ ಅಂತ್ಯಕ್ಕೂ ಮುನ್ನ ನೀರು ಪಾಲಾಗುತ್ತಾ ನೂತನ ರಾಷ್ಟ್ರೀಯ ಹೆದ್ದಾರಿ ಕೋಟಿ ಅನುದಾನ ಮುಗಿಸುವ ಬರದಲ್ಲಿ ಸಾಧಕ ಬಾಧಕ ಮರೆತ ಅಧಿಕಾರಿಗಳು ರಾಜಕಾರಣಿಗಳು ಈ ಬಾರಿ ಮಳೆಗೆ ಕೊಚ್ಚಿ ಹೋಗುತ್ತಾ ನೂತನ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಅವೈಜ್ಞಾನಿಕ ಕಾಮಗಾರಿಗೆ ಹೇಳೋರಿಲ್ಲ ಕೇಳೋರಿಲ್ಲ. ಹೌದು, ರಾಷ್ಟ್ರೀಯ ಹೆದ್ದಾರಿ 169 ಬಿಕರ್ನಕಟ್ಟೆ ಸಾನೂರು ಕಾರ್ಕಳ ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಅಂತೂ ಅತಿ ವೇಗವಾಗಿ ನಡೀತಾ ಇದೆ. ನೀವೇನಾದ್ರೂ ಈ ರಸ್ತೆಯಲ್ಲಿ ಪ್ರಯಾಣಿಸಿದ್ರೆ ಜಿಲ್ಲೆಯಲ್ಲೇ ಇಂತಹ ರಸ್ತೆಯಲ್ಲಿ ಈವರೆಗೆ ಪ್ರಯಾಣಿಸಿರಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತೆ ನಿರ್ಮಾಣ ಕಾಮಗಾರಿ ಮಾಡಲಾಗಿದೆ. ಆದರೆ ಇಷ್ಟು ಖುಷಿ ಕೊಟ್ಟ ರಸ್ತೆ ಎಷ್ಟು ದಿವಸಗಳ ಕಾಲ ಎಂಬುದು ಮಾತ್ರ ಪ್ರಯಾಣಿಕರಿಗೆ ಬರುವ ಯಕ್ಷ ಪ್ರಶ್ನೆಯಾಗಿ ಉಳಿಯೋದಂತೂ ಖಂಡಿತ. ಹೌದು, ಈ ಕಾಮಗಾರಿಗೆ ಈಗಾಗಲೇ ಕೋಟಿ ರೂಪಾಯಿ ವ್ಯಯಿಸಿ ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೀತಾ ಇದ್ದು ಹೆದ್ದಾರಿ ಇಲಾಖೆ ಡಿಬಿಎಲ್ ಕಂಪನಿಯ ಮುಖಾಂತರ ಮಾಡಿಸ್ತಾ ಇದೆ. ಆದರೆ ಗುರುಪುರ ಪರಿಸರದಲ್ಲಿ ನಿರ್ಮಾಣ ಆದ ನೂತನ ಸೇತುವೆಯ ಬಳಿ ಗದ್ದೆಗೆ ಮಣ್ಣನ್ನ ಹಾಕಿ ರಾಷ್ಟ್ರೀಯ ಹೆದ್ದಾರಿ ಮಾಡಲಾಗಿದೆ. ಆದರೆ ಈ ರಸ್ತೆಯ ಇಕ್ಕೇಳದಲ್ಲಿ ಯಾವುದೇ ತಡೆಗೋಡೆ ಕಟ್ಟಡದ ಸಾಧಕ ಬಾಧಕ ಅರಿಯದೆ ಕಣ್ಣು ಮುಚ್ಚಿ ಅಧಿಕಾರಿಗಳು ಕಾಮಗಾರಿಗೆ ಅಸ್ತು ಅಂದಿರುವುದು ತಮ್ಮ ಜೇಬು ತುಂಬಿಸುವ ಯೋಚನೆಯಾಗಿದೆ ಅನ್ನುತ್ತಾರೆ ಸಾಮಾಜಿಕ ಹೋರಾಟಗಾರ ಜಿಕೆ ಭಟ್. ಇಲ್ಲಿ ನೋಡ್ತಾ ಇರೋದು ಗುರುಪುರದಿಂದ ಹೊಸತಾಗಿ ನಿರ್ಮಾಣಗೊಂಡಿರುವ ರಾಷ್ಟ್ರೀಯ ಹೆದ್ದಾರಿ ಮೂಡಬಿದಿರೆಗೆ ಕಾರ್ಕಳಕ್ಕೆ ಹೋಗುವಂಥ ಹೆದ್ದಾರಿ ನೋಡಿರ್ಬೋದು. ಇದೀಗ ಹಳೆ ಹೆದ್ದಾರಿಯಲ್ಲಿ ಹಳೆ ಅಂದರೆ ಈಗಿನ ಪ್ರಸ್ತುತ ಇರುವ ರಸ್ತೆಯಲ್ಲಿ ಹೊಸ ಬ್ರಿಡ್ಜ್ ನಿರ್ಮಿಸಿ ಈಗ ರಸ್ತೆ ಕಾಮಗಾರಿ ಆಲ್ರೆಡಿ ವಾಹನಗಳು ಚಲಿಸುತ್ತಿದ್ದು ಈ ಹೊಸ ಒಂದು ಏನು ನಿರ್ಮಾಣ ಕಾಮಗಾರಿ ನಡೀತಾ ಇದೆ. ನೀವು ಇಲ್ಲಿ ಗದ್ದೆಗೆ ಫಿಲ್ ಮಾಡಿದಂಥ ಒಂದು ಇದು ಜಾಗ ಇದು ಅಂದರೆ ಇದು ಇಲ್ಲಿ ಹೆವಿ ವೆಹಿಕಲ್ ಆದರೆ ಇದು ಕುಸಿಬಹುದು. ಇದರ ಇನ್ನೊಂದು ವಿಚಿತ್ರ ಏನಂದರೆ ಎರಡು ಸೈಡು ರಿಟೈನಿಂಗ್ ವಾಲ್ ಕಟ್ಟದೆ ಈ ಒಂದು ಖಾಲಿ ಮಣ್ಣಲ್ಲಿ ಹಾಕಿ ನಿಲ್ಲಿಸಿದ್ದಾರೆ. ಮಳೆ ಬಂದರೆ ಈ ಮಣ್ಣು ಕೊಚ್ಚಿಕೊಂಡು ಹೋಗಿ ಸುತ್ತಮುತ್ತಲಿನ ಎಲ್ಲ ಗದ್ದೆಗಳಿಗೆ ಫಿಲ್ ಆಗ್ಬೋದು. ಇದೇ ಥರ ಇದು ಇಲ್ಲಿ ಪೊಳಲಿಗೆ ಹೋಗೋ ದಾರಿ ನೂಯಿಯಲ್ಲಿ ಆಗಿ ಮತ್ತು ನೆಕ್ಸ್ಟು ಇದೇ ಹಳೆಯ ನಮ್ಮ ಈಗಿನ ಪ್ರಸ್ತುತ ಹೆದ್ದಾರಿಗೆ ಅದು ಜಾಯಿನ್ ಆಗ್ತದೆ. ಈಗ ವಿಚಿತ್ರ ಏನಂದರೆ ಇದೊಂದು 4-5 ಕಿಲೋಮೀಟ್ರು ದೂರದಲ್ಲಿ ನಿರ್ಮಾಣ ಮಾಡಿದಂಥ ಇದೊಂದು ಈ ಹೊಸ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಜನರ ಉಪಯೋಗಕ್ಕಲ್ಲ. ಇದು ಕೇವಲ ಒಂದು ಪ್ರಾಪರ್ಟಿ ಲಾಬಿ ಅಂತ, ಜಾಗದ ಲಾಬಿ ಅಂದರೆ ಇದರಲ್ಲಿ ಕೆಲವು ಹಿರಿಯ ಅಧಿಕಾರಿಗಳು ರಾಜಕಾರಣಿಗಳು ಅವರಿಗೋಸ್ಕರ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನು ತಿರುಗಿಸಿ ಅಂದರೆ ಒಂದು ರಸ್ತೆಯನ್ನೇ ಒಂದು ಅವರಿಗೆ ಬೇಕಾದ ಜಾಗದಲ್ಲಿ ಒಳಗೆ ಹೋಗುವಂತ ಮಾಡಿ ಅವರ ಜಾಗಕ್ಕೆ ಒಂದು ಪ್ರಾಪರ್ಟಿಗೆ ವ್ಯಾಲ್ಯೂ ಬರುವಂತ ಮಾಡುವಂತ ಒಂದು ಹುನ್ನಾರ ನಡೆದಿದ್ದು. ಇನ್ನು ಜಿಲ್ಲೆಯಲ್ಲಿ ಇತ್ತೀಚೆಗೆ ಸುರಿದ ಜಡಿ ಮಳೆಗೆ ಈ ಭಾಗದಲ್ಲಿ ನಿರ್ಮಾಣ ಆದ ರಸ್ತೆ ಮಣ್ಣು ಅಲ್ಪ ಸ್ವಲ್ಪ ಕೊಚ್ಚಿ ಹೋಗಿತ್ತು. ಮುಂದಿನ ದಿವಸಗಳಲ್ಲಿ ಎಡೆಬಿಡದೆ ಸುರಿಯುವ ಮಳೆಗೆ ಈ ರಸ್ತೆ ಉಳಿಯುತ್ತಾ ಎಂಬ ಪ್ರಶ್ನೆ ನಾಗರಿಕರದ್ದು. ಇಲ್ಲಿನ ರಸ್ತೆ ಕಾಮಗಾರಿಗಾಗಿ 10 ಅಡಿ ಎತ್ತರದವರೆಗೆ ಗದ್ದೆಗೆ ಮಣ್ಣನ್ನ ತುಂಬಿಸಿ ಕಾಮಗಾರಿಯನ್ನ ಮಾಡಲಾಗಿದೆ. ಆದರೆ ತಡೆಗೋಡೆ ಇಲ್ಲದ ಕಾರಣ ಈ ರಸ್ತೆ ಮಳೆಗೆ ಕೊಚ್ಚಿ ಹೋಗುವ ಸಂದರ್ಭಗಳು ಹೆಚ್ಚಿದ್ದು ಈ ಬಗ್ಗೆ ಜಿಲ್ಲಾಧಿಕಾರಿಗಳು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ವಹಿಸುವಂತೆ ಸೂಚಿಸಿದ್ದಾರೆ. विदिन ए लैंड सर, इसे एम्बैंकमेंट है, एम्बैंकमेंट विदिन जमीन के अंदर आ रहा है तो एम्बैंकमेंट हाइट के ऊपर है, हाइट कम है तो एम्बैंकमेंट से उसको प्रोटेक्ट कर रहे हैं, नहीं है तो फिर वॉल बना के प्रोटेक्ट करेंगे. There will be an embankment and this thing. No, we'll see that. That concern you can check and then address. ಒಟ್ಟಿನಲ್ಲಿ ಸರ್ಕಾರದ ಕೋಟಿ ಅನುದಾನದಲ್ಲಿ ಹೆಸರಿಗಷ್ಟೇ ರಸ್ತೆ ಕಾಮಗಾರಿ ಆಗಿದೆ ಅನ್ನುವಷ್ಟರ ಮಟ್ಟಿಗೆ ಅಧಿಕಾರಿಗಳು ಯೋಜನೆಗಳನ್ನ ರೂಪಿಸ್ತಾ ಇದ್ದು ಆ ಭಾಗದಲ್ಲಿ ಮುಂದೆ ಆಗುವ ಸಾಧಕ ಬಾಧಕದ ಮೇಲೆ ಯೋಜನೆ ಹಾಕದಿರುವುದು ಖೇದಕರ. ಅಹಮದ್ ಬಾವ ಮಂಜೂರು, ದೈಜಿ ವರ್ಲ್ಡ್ 24/7.